ದುಡ್ಡು ಹಣ ಎಲ್ಲವೂ ದುಡ್ಡು ಎಲ್ಲ ಹಣ ಎಲ್ಲವೂ ಕೂಡ ದ ರೈಟ್ ಟ್ರಾನ್ಸ್ಲೇಷನ್ಸ್. ದುಡ್ಡು, ದೊಡ್ಡ ರೊಂಬ ದುಡ್ಡು. ನನಗಿರುವಂತ ಎಲ್ಲ ಆಸ್ತಿ ಪಾಸ್ತಿ ಹಣ ಎಲ್ಲವೂ ಸಹ ನಿನ್ನದೇ, ಯಾಕಂದ್ರೆ ನಾನು ನಿನ್ನನ್ನು ದತ್ತು ಮಗನಾಗಿ ಮಗಳಾಗಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ ಎಷ್ಟು ಸಂತೋಷ ಆಗ್ತದೆ ಪ್ರಿಯರೇ. ಅಲ್ಲಿಗೆ ಆಗ ನೀವು ಈ ರೀತಿ ಹೇಳ್ತೀರಾ, ಹೌದಾ? You know, when you understand this word, you, even if you stand and clap, it's not enough, because God says through Jesus, when he said it is finished, everything in heaven now belongs to you as your inheritance, and it is a gift from Jesus to you. Praise the Lord. Hallelujah. Hallelujah. ಯಾವಾಗ ಯೇಸು ಶಿಲುಬೆಯಲ್ಲಿ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ್ರು, ಅದೇ ಕ್ಷಣದಲ್ಲಿ ಪ್ರಿಯರೇ, ಇದು ನಾವೆಲ್ಲರೂ ದೇವರ, ಅಂದ್ರೆ ಪರಲೋಕ ದೇವರ, ನಮ್ಮ ದೇವರಂತ ತಂದೆಯಾದ ದೇವರ ದತ್ತು ಮಕ್ಕಳಾದವು. ಅದರ ಅರ್ಥ ಇಡೀ ಪರಲೋಕದಲ್ಲಿ ದೇವರು ಏನೆಲ್ಲ ಹೊಂದಿದ್ದಾರೋ ಅವುಗಳೆಲ್ಲವೂ ನಮ್ಮ ಒಬ್ಬೊಬ್ಬರಿಗೂ ಪಿತ್ರಾರ್ಜಿತ, ನಮ್ಮ ತಾತ ಮುತ್ತಾತನ ಆಸ್ತಿ ಯಾವ ರೀತಿ ಪಿತ್ರಾರ್ಜಿತ ಆಸ್ತಿ ಎಂಬುದಾಗಿ ಹೇಳ್ತೇವೋ ಅದೇ ರೀತಿ ಪರಲೋಕದ ಎಲ್ಲಾ ಆಶೀರ್ವಾದಗಳು ಪರಲೋಕದಲ್ಲಿ ಏನೆಲ್ಲ ಇದೆಯೋ ಅವುಗಳೆಲ್ಲವೂ ನಮ್ಮ ಒಬ್ಬೊಬ್ಬರಿಗೂ ಪಿತ್ರಾರ್ಥ ಸ್ವತ್ತಾಗಿ ಉಚಿತವಾಗಿ ಸಿಕ್ಕಿದೆ ಪ್ರಿಯರೇ. ಸರಿಯಾ? ಸರಿಯಾ? ಹೌದಾ? ಇದನ್ನ ನಾವು ಕೇಳಿಸ್ಕೊಳ್ಳೋಕೆ ಪ್ರಿಯರೇ, ನಾವು ಎದ್ದು ನಿಂತು ಚಪ್ಪಾಳೆ ತಟ್ಟೋದು ಸಾಲಲ್ಲ ಪ್ರಿಯರೇ, ಹೌದಾ? ಇಡೀ ಪರಲೋಕದಲ್ಲಿ ಎಲ್ಲ ಏನಿದೆಯೋ ಅದೆಲ್ಲ ನಮಗೆ ಉಚಿತವಾಗಿ ಪಿತ್ರಾರ್ಜಿತ ಆಸ್ತಿಗೆ ನಮಗೆ ಸಿಕ್ಕಿದೆ. Praise the Lord. Hallelujah. Hallelujah. Those who understand, hallelujah. Those who understand, understood. ಈಗ ಗೊತ್ತಾಯ್ತು ಯಾರಿಗೆಲ್ಲ ಅರ್ಥ ಆಗಿದೆ ಎಂಬುದಾಗಿ. Yeah, sit down, sit down, sit down. Praise the Lord. Sit down. Now, if you believe everything in heaven is your inheritance, then will you go around asking money from people for preaching? ಈಗ ಇಡೀ ಸ್ವರ್ಗಲೋಕದಲ್ಲಿ ಇರುವಂತಹ ಪ್ರತಿಯೊಂದು ಕಾರ್ಯಗಳು, ಎಲ್ಲಾ ಕಾರ್ಯಗಳು, ಎಲ್ಲ ವಿಧದ ಆಶೀರ್ವಾದಗಳು ನಿಮಗೆ ಪಿತ್ರಾರ್ಜಿತ ಸ್ವತ್ತಾಗಿ ನಿಮಗೆ ಕೊಡಲಾಗಿದೆ ಎಂಬುದಾಗಿ ಹೇಳುವಾಗ, ನೀವು ದೇವರ ವಾಕ್ಯವನ್ನು ಸಾರುವಾಗ ಯಾರ ಬಳಿಯಲ್ಲಿ ಆದ್ರೂ ಹೋಗಿ ನೀವು ದೇವರ ವಾಕ್ಯನ ಸಾರಿ ಭಿಕ್ಷೆ ಬಿಡಬೇಕಾ? If you are the prince, you live like a prince. If you are a beggar, I can't help it. The Bible says you are a prince, but you think you are a beggar. What can God do? ಈಗ ದೇವರು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ರಾಜಾಧಿರಾಜನ ಮಕ್ಕಳು, ನೀವೆಲ್ಲರೂ ರಾಜ ರಾಣಿಯಾಗಿ ಇರುವಂತಹ ಮಕ್ಕಳು ಎಂಬುದಾಗಿ ಹೇಳಿರುವಾಗ ಪ್ರಿಯರೇ, ನೀವೇ ಸ್ವತಃ ನಿಮ್ಮನ್ನ ಭಿಕ್ಷುಕರು ಎಂಬುದಾಗಿ ಕರೆದುಕೊಂಡು ನಿಮ್ಮನ್ನೇ ನೀವು ಭಿಕ್ಷುಕರು ಎಂಬುದಾಗಿ ಕರೆಕೊಳ್ಳುವಾಗ ಪ್ರಿಯರೇ, ನಿಮ್ಮನ್ನ ರಾಣಿ ರಾಜ ಎಂಬುದಾಗಿ ದೇವರು ಕರೆದಿದ್ರು ಕೂಡ ನಿಮ್ಮ ಪರವಾಗಿ ದೇವರು ಯಾವ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. I'll give you a testimony so that you understand. ಈಗ ಒಂದು ಸಾಕ್ಷಿಯನ್ನು ನಾನು ನಿಮಗೆ ಕೊಡ್ತೇನೆ, ಆಗ ನಿಮಗೆ ಅರ್ಥ ಆಗ್ತದೆ. My dad has got a wedding hall. ಈಗ ಇವರ ತಂದೆ ಒಂದು ಮದುವೆಯ ಒಂದು ಚಿತ್ರವನ್ನು ಹೊಂದಿದ್ದಾರೆ. Good, you translate good. Hallelujah. And my dad wants me to be there working with him. ಈಗ ಆ ಸಂದರ್ಭದಲ್ಲಿ ಆ ಮದುವೆ ಚಿತ್ರದಲ್ಲಿ ಇವರು ಕೂಡ ತಂದೆ ಜೊತೆಲಿ ಇದ್ದುಕೊಂಡು ಅವರ ಜೊತೆಲಿ ಸಹಾಯವನ್ನು ಮಾಡಬೇಕೆಂಬುದಾಗಿ ಅವರ ಆಸೆಯಾಗಿತ್ತು. My elder brother is working with my dad. ಈಗ ಇವರ ಅಣ್ಣ ಬಂದು ತಂದೆಯ ಜೊತೆಲಿ ಅವರಿಗೆ ಸಹಾಯವನ್ನು ಮಾಡಿಕೊಂಡು ಆ ಕೆಲಸ ಮಾಡ್ತಾ ಇದ್ದಾರೆ. So I would not go to work, but I would every month get a share from there. ಆದ್ರೆ ಇವರು ಅಲ್ಲಿ ಹೋಗದೆ ಇದ್ರೂ ಕೂಡ ಇದು ಅಲ್ಲಿಂದ ಬರುವಂತಹ ಆ ಆದಾಯದಲ್ಲಿ ಒಂದು ಭಾಗವನ್ನು ಇವರು ಪಡ್ಕೊಳ್ತಾ ಇದ್ದಾರೆ. One day my dad said, listen son, you are not coming and working, I cannot give you any share. ಆಗ ಒಂದು ದಿನ ಇವರ ತಂದೆ ಹೇಳಿದ್ರು, ನೀನು ಬಂದು ಇಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇಲ್ಲ, ನನಗೇನು ಸಹಾಯ ಮಾಡ್ತಾ ಇಲ್ಲ, ನಾನು ಯಾವ ಕಾರಣಕ್ಕೂ ನಿನಗೆ ಯಾವುದೇ ಹಣವನ್ನು ಕೊಡಲ್ಲ ಎಂಬುದಾಗಿ ಹೇಳಿದ್ರು. And I told my dad, listen dad, I do not want to work anything else. I've got a job from heaven and I enjoy my job to go and preach the word of God. ಆಗ ಇವರು ಹೇಳಿದ್ರು, ಹೌದು ನೀವ್ಯಾವುದೇ ಹಣವನ್ನು ಕೊಡ್ಬೇಕಾಗಿಲ್ಲ ಅಪ್ಪ, ಅದಕ್ಕಾಗಿ ಯಾಕೆಂದ್ರೆ ನಾನು ಪರಲೋಕ ಸಾಮ್ರಾಜ್ಯದಲ್ಲಿ ನಾನು ಒಂದು ಉದ್ಯೋಗ ಪಡ್ಕೊಂಡಿದ್ದೇನೆ. ಆ ಉದ್ಯೋಗ ಏನಂದ್ರೆ ಇಡೀ ಲೋಕದ ಎಲ್ಲಾ ಕಡೆಗಳಲ್ಲೂ ಒಂದೊಂದು ದಿಕ್ಕುಗಳಿಗೂ ಹೋಗಿ ದೇವರ ಸುವಾರ್ತೆಯನ್ನ ಸಾರುವಂತಹ ಒಂದು ಉದ್ಯೋಗ ಪಡೆದುಕೊಂಡಿದ್ದೇನೆ, ಅದರಿಂದ ನನಗೆಲ್ಲವೂ ಸಿಗ್ತದೆ. So my dad said, you will not get any share. ಆಗ ಇವರ ತಂದೆ ಹೇಳಿದ್ರು, ಯಾವ ಕಾರಣಕ್ಕೂ ಇನ್ನು ಮುಂದೆ ನೀನು ಇದರಿಂದ ಶೇರನ್ನು ಕೇಳೋದಿಲ್ವಾ? So 1 month went without share. ಇದೇ ರೀತಿ ಒಂದು ತಿಂಗಳು ಕಳೀತು, ಯಾವುದೇ ವಿಧವಾದ ಇವರಿಗೆ ಯಾವುದೇ ವಿಧವಾದ ಹಣ ಬರದೆ. 4 months went without share. ಅದೇ ರೀತಿ 4 ತಿಂಗಳು ಸಹ ಮುಗಿತು.
And on the 4th month end, my dad told me, listen son, I cannot sleep, I get sleepless nights. ಈಗ 4ನೇ ತಿಂಗಳಲ್ಲಿ ಅವರ ತಂದೆ ಹೇಳಿದ್ರು, ನಾನು ನಿದ್ದೆಗಳನ್ನು ಬಿಟ್ಟು ನಿದ್ರೆ ಮಾಡಿದ ಸುಮಾರು ದಿನಗಳಾಗಿದೆ, ನನಗೆ ಯಾತಕೋ ಈಗ ನಾನು ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. He said, I cannot keep you without share, please come tomorrow morning and take your share. ಆಗ ಇವರ ತಂದೆ ಹೇಳಿದ್ರು, ಮಗನೇ ನಾನು ನಿನಗೆ ಆ ಶೇರನ್ನು ಕೊಡದೆ, ಆ ಆದಾಯದಲ್ಲಿ ಒಂದು ಭಾಗವನ್ನು ಕೊಡದೆ ನನಗೆ ನಿದ್ದೆ ಮಾಡ್ಲಿಕ್ಕೂ ಸಹ ಆಗ್ತಿಲ್ಲ, ಅದಕ್ಕಾಗಿ ನಾಳೆ ಬೆಳಿಗ್ಗೆ ಬಂದು ನಿನಗೆ ಬರಬೇಕಾದಂತ ಆ ಆದಾಯದ ಒಂದು ಭಾಗವನ್ನು ನೀನು ತೆಗೆದುಕೊಂಡು ಹೋಗು, ಆಗ ಮಾತ್ರ ನನಗೆ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳಿದ್ರು. Hallelujah. ಹಾಲೆಲೂಯಾ. Now the next morning I went to meet my dad. ಆಗ ಮಾರನೇ ದಿನ ಇವರು ಹೋಗಿ ಅವರ ತಂದೆಯನ್ನ ಭೇಟಿ ಮಾಡಿದ್ರು. And he gave me a big amount. ಆಗ ಇವರ ತಂದೆ ದೊಡ್ಡ ಒಂದು ಗಾತ್ರದ ದುಡ್ಡು! ಹಣವನ್ನು ಕೊಟ್ರು. So much time is taking to say duddu. Hallelujah. Hallelujah. ಹಾಲೆಲೂಯಾ. So I took the duddu in my hand. ಆಗ ಇವರ ಕೈಯಲ್ಲಿ ಹಣವನ್ನು ತೆಗೆದುಕೊಂಡ್ರು, ದುಡ್ಡನ್ನ ತೆಗೆದುಕೊಂಡ್ರು. What is he translating? ಹಣ, ಕರೆಕ್ಟ್ ವರ್ಡ್. And duddu? It's not Kannada money? Okay. Okay. So I took the money and I was coming home and the Holy Spirit began to talk to me. ಇವರು ಆ ಹಣವನ್ನ ತೆಗೆದುಕೊಂಡು ಇವ್ರ ಮನೆಗೆ ಬಂದಾಗ ಆ ಸಂದರ್ಭದಲ್ಲಿ ಪವಿತ್ರಾತ್ಮರು ಇವರಲ್ಲಿ ಈ ರೀತಿ ಮಾತಾಡಿದ್ರು. He said, how many days did you go to work in your dad's hall? ಆಗ ಪವಿತ್ರಾತ್ಮರು ಇವರಲ್ಲಿ ಈ ರೀತಿ ಕೇಳಿದ್ರು, ನೀನು ನಿಜವಾಗಿ ಹೇಳು, ನೀನು ಎಷ್ಟು ದಿನ ನಿನ್ನ ತಂದೆಯ ಆ ಮದುವೆಯ ಆ ಚಿತ್ರದಲ್ಲಿ ತಂದೆಗೆ ಸಹಾಯಕನಾಗಿ ನೀನು ಅಲ್ಲಿ ಕೆಲಸವನ್ನು ಮಾಡಿದೆ? I said, in 4 months, not even one day I worked over there. ಆಗ ಇವರು ಹೇಳಿದ್ರು, ಈ 4 ತಿಂಗಳಲ್ಲಿ ನಾನು ಯಾವ ಕಾರಣಕ್ಕೂ ಒಂದೇ ಒಂದು ದಿನನೂ ಸಹ ನಾನು ಅಲ್ಲಿಗೆ ಹೋಗೇ ಇಲ್ಲ. What about the workers that are working with your dad? ಹಾಗಾದ್ರೆ ನಿನ್ನ ತಂದೆಯ ಜೊತೆಲಿರುವಂತಹ ಆ ಕೆಲಸಗಾರರು ಯಾವ ಕೆಲಸ ಮಾಡಿದ್ರು? I said, they come every day to work. ಆಗ ಇವರು ಹೇಳಿದ್ರು, ಅವರು ಪ್ರತಿದಿನ ಒಂದು ಕೆಲಸ ಮಾಡ್ತಾ ಇದ್ರು. What did your daddy give them? ಆದ್ರೆ ಅವರಿಗೆ ನಿಮ್ಮ ತಂದೆ ಏನನ್ನು ಕೊಡ್ತಾ ಇದ್ರು? I said, salary. ಅವರಿಗೆ ಸಂಬಳವನ್ನು ಕೊಡ್ತಾ ಇದ್ರು. And what did your dad give you? ಅವರಿಗೆ ಸಂಬಳವನ್ನು ಕೊಡ್ತಾ ಇದ್ರು. ಅದೇ ತಂದೆ ನಿನಗೆ ಏನನ್ನು ಕೊಟ್ಟಿದ್ದಾರೆ? I said, not salary but profit. ಈಗ ಇವರಿಗೆ ಸಂಬಳ ಅಲ್ಲ, ಬದಲಾಗಿ ಆದಾಯವನ್ನು ಕೊಟ್ಟಿದ್ದಾರೆ. So the Lord said, that means your dad is a partial dad. ಅದರ ಅರ್ಥ ಇದು ನಿಮ್ಮ ತಂದೆ ಬಂದು ಇದು ಭಿನ್ನ ಭೇದವನ್ನು ಮಾಡುವಂತ ತಂದೆ ಎಂಬುದಾಗಿ. They got so much and you got dodda. ಅವರೆಲ್ಲರೂ ಚಿಕ್ಕ ಒಂದು ಗಾತ್ರದ ಹಣವನ್ನು ಪಡೆದುಕೊಂಡ್ರು, ನೀನು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಹಣವನ್ನು ಪಡ್ಕೊಂಡೆ. There's no word dodda? ದೊಡ್ಡ. Praise God. Hallelujah. ಹಾಲೆಲೂಯಾ. And he said, your daddy is doing something wrong. ಆಗ ಅವರು ಹೇಳಿದ್ರು, ಪವಿತ್ರಾತ್ಮರು ಹೇಳಿದ್ರು, ನಿಮ್ಮ ತಂದೆ ಎಲ್ಲೋ ಒಂದು ತಪ್ಪನ್ನು ಮಾಡಿದ್ದಾರೆ. I said, my dad is not doing anything wrong. The situation is they are working as workers. I am not a worker, I am his son. The son doesn't get a salary, he gets the profit. ಆಗ ಇವರು ಹೇಳಿದ್ರು ಪವಿತ್ರಾತ್ಮರಿಗೆ, ಹೌದು ನನ್ನ ತಂದೆ ಯಾವುದೇ ಭಿನ್ನ ಭೇದ ಮಾಡಿಲ್ಲ, ಅಲ್ಲಿ ಬರುವಂತ ಕೆಲಸಗಾರರು ಕೆಲಸವನ್ನು ಮಾಡುವಂತ ಕೆಲಸಗಾರ ಆಗಿದ್ರೆ ಹೊರತು ನಾನು ಮಾತ್ರ ನನ್ನ ತಂದೆಯ ಆಸ್ತಿಗೆ ಹಕ್ಕುಬಾಧ್ಯತೆಯನ್ನು ಹೊಂದಿದಂತ ಇದು ನಾನು ಮಗನಾಗಿದ್ದೆ, ಅದಕ್ಕಾಗಿ ಅಲ್ಲಿ ಬಂದಂತ ಲಾಭ ನನ್ನದಾಯಿತು. The Lord began to laugh and he said, listen son, that day my people will begin to understand that they are not workers in my kingdom but sons and daughters. They will not get salary but they will get profits of the heavenly kingdom. Praise the Lord. Hallelujah. ಹಾಲೆಲೂಯಾ. ಆಗ ಪವಿತ್ರಾತ್ಮರು ಇವರಲ್ಲಿ ಈ ರೀತಿ ತಿಳಿಸಿದ್ರು, ಪ್ರಿಯರೇ, ಹೌದು ಮಗನೇ, ಅದೇ ರೀತಿ ಯಾವಾಗ ನನ್ನ ಮಕ್ಕಳು ಈ ಸತ್ಯವನ್ನ ಇದು ಅರ್ಥ ಮಾಡಿಕೊಳ್ತಾರೋ ಆ ಕ್ಷಣದಲ್ಲಿ ಇಡೀ ಪರಲೋಕದಲ್ಲಿರುವಂತಹ ಪ್ರತಿಯೊಂದು ಕಾರ್ಯಗಳು ಇದು ಎಲ್ಲವೂ ನಿಮಗೆ ಉಚಿತವಾಗಿ ಸಿಗ್ತದೆ. ಅಷ್ಟು ಮಾತ್ರವಲ್ಲ, ನೀವು ಯಾವ ಕಾರಣಕ್ಕೂ ದೇವರ ಸಾಮ್ರಾಜ್ಯದಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಲ್ಲ, ಬದಲಾಗಿ ಸ್ವರ್ಗ ಸಾಮ್ರಾಜ್ಯದಲ್ಲಿರುವಂತಹ ದೇವರ ಮಗಳಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸಂಬಳ ಬರಲ್ಲ, ಬದಲಾಗಿ ದೇವರ ಆ ಪರಲೋಕದಿಂದ ನಿಮಗೆ ಆದಾಯದ ಭಾಗ ನಿಮ್ಮ ಪರವಾಗ್ತದೆ. Are you a servant or a son? ಈಗ ಪ್ರಶ್ನೆ ಏನಂದ್ರೆ, ನೀವು ಸೇವಕರ ಅಥವಾ ಮಗಳಾಗಿದ್ದೀರಾ? Those who are son are the ones who know his word. Those who do not know the word will always remain servants. ಈಗ ಯಾರಿಗೆಲ್ಲ
ಆ ತಂದೆಯ ದೇವರ ವಾಕ್ಯಗಳು ನುಡಿಗಳು ಗೊತ್ತೋ ಅಂಥವರು ಮಾತ್ರ ಅವರಿಗೆ ಮಕ್ಕಳಾಗಿರ್ತಾರೆ. ಯಾರಿಗೆ ದೇವರ ವಾಕ್ಯಗಳು ಗೊತ್ತಿಲ್ವೋ ಅವರು ಮಕ್ಕಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಬದರಿ ಕೇವಲ ಸೇವಕರಾಗಿ ಇರ್ತಾರೆ. When you were small and you came from school, ಈಗ ನೀವು ಚಿಕ್ಕವರಾಗಿ ಇರುವಂತ ಸಂದರ್ಭದಲ್ಲಿ ನೀವು ಸ್ಕೂಲ್ನಿಂದ ಶಾಲೆಯಿಂದ ನೀವು ಮನೆಗೆ ಬರುವಂತ the ವ್ಯಕ್ತಿಗಳ school bag was on your shoulder, ನಿಮ್ಮ ಆ ಸ್ಕೂಲ್ ಬ್ಯಾಗ್ ಸಂಪೂರ್ಣವಾಗಿ ನಿಮ್ಮ ಭುಜದ ಮೇಲೆ ಇರ್ತದೆ. then you came home, ಆಗ ನಿಮ್ಮ ಮನೆಗೆ ಬರ್ತೀರಿ, you washed your hand, ನಿಮ್ಮ ಕರಗಳನ್ನ ತೊಳೆದುಕೊಳ್ತಿದ್ರಿ, you are hungry, ನಿಮಗೆ ತುಂಬಾ ಹಸಿವಾಗಿದೆ, you went to the kitchen, ನೀವು ಅಡಿಗೆ ಮನೆಗೆ ಹೋಗ್ತೀರಿ, knelt down, lifted your hand, Mommy, I am hungry, give me some food. ಆ ಕ್ಷಣದಲ್ಲಿ ಅಡಿಗೆ ಮನೆಗೆ ಹೋದ ತಕ್ಷಣ ಅಲ್ಲಿರುವಂತ ನಿಮ್ಮ ತಾಯಿಯ ಬಳಿಯಲ್ಲಿ ಮೊಣಕಲ್ಲವ್ರಿ ನಿಮ್ಮ ಎರಡು ಕರಗಳ ಮೇಲೆತ್ತಿ, ಅಮ್ಮ ನನಗೆ ಊಟ ಕೊಡು ಎಂಬುದಾಗಿ ಭಿಕ್ಷೆ ಬೇಡ್ತಾ ಇದ್ರಿ. I am hungry. ನನಗೆ ಹಸಿವಾಗಿದೆ, ಊಟ ಕೊಡು ಎಂಬುದಾಗಿ ಭಿಕ್ಷೆ ಬೇಡ್ತಾ ಇದ್ರಿ. And Mummy said you have to kneel down for half an hour with your hands lifted up and then I will give you food. ಆಗ ಮಮ್ಮಿ ಹತ್ರ ನೀವು ಅಮ್ಮ ನನಗೆ ಹಸಿವಾಗ್ತದೆ ಊಟ ಕೊಡು ಎಂಬುದಾಗಿ ಹೇಳುವಾಗ ಮಮ್ಮಿ ಹೇಳ್ತಿದ್ದು ಮೊದಲನೇ ಕಾರ್ಯ, ಫಾಸ್ಟ್ ನೀನು 2 ಗಂಟೆ ಟೈಮು ನೀನು ಮೊಣಕಲವ್ರಿ ನಿನ್ನ ಕರಗಳ ಮೇಲೆತ್ತಿ ಮೊದಲು ಪ್ರಾರ್ಥನೆ ಮಾಡು, ಸ್ತುತಿ ಮಾಡು, ಆಮೇಲೆ ನಿನಗೆ ಊಟ ಕೊಡ್ತಾನೆ. ಸರಿಯಾ? ಹೌದಾ ಹೌದಾ? ಹೌದಾ ಹೌದಾ? ಹೌದಾ? Then why do you come to the heavenly Father and beg and say, give me, just the way you come to your mommy, sit on the table and you say, Mama, I'm hungry, give me food. In the same way, God is saying, come to the throne of grace, sit down there, Jesus is your access, and say to me, I want food, I will give you. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನೀವು ಯಾವ ಕಾರಣಕ್ಕೂ ತಾಯಿಯ ಬಳಿಯಲ್ಲಿ ನೀವು ಹೋಗಿ ಮೊಣಕಲೂರಿ ಉಪವಾಸ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಮಮ್ಮಿ ನನಗೆ ಹಸಿವಾಗ್ತದೆ ಊಟ ಕೊಡಿ ಎಂಬುದಾಗಿ ಕೇಳೋದಿಲ್ಲ. ಅದೇ ರೀತಿ ಪ್ರಿಯರೇ, ನೀವು ಯಾವ ರೀತಿ ರಾಜ್ಯಾಧಿರಾಜನಾದಂತ ಪ್ರಭು ಯೇಸುವಿನ ಸಿಂಹಾಸನ ಮುಂದೆ ನೀವು ಬಂದು ಭಿಕ್ಷೆ ಬೇಡ್ತಾ ಮೊಣಕಲೂರ್ತಾ ನನಗೆ ಊಟ ಕೊಡು ಎಂಬುದಾಗಿ ಕೊಡಿ ಎಂಬುದಾಗಿ ಕೇಳ್ತೀರಿ ಪ್ರಿಯರೇ. ಯಾಕಂದ್ರೆ ಇಲ್ಲಿ ಯೇಸು ಸ್ವಾಮಿಯ ಮೂಲಕ ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಪ್ರವೇಶ ಮಾಡುವಂತ ಹಕ್ಕನ್ನು ಪಡೆದ ಮಕ್ಕಳಾಗಿದ್ದೇವೆ. ಈಗ ನಾವೆಲ್ಲರೂ ದೇವರ ಕುಟುಂಬದಲ್ಲಿ ದೇವರಿಗೆ ನಾವೆಲ್ಲರೂ ದತ್ತು ಮಕ್ಕಳಾಗಿದ್ದೇವೆ. ನಾವು ಜಾಸ್ತಿ ದೇವರ ಬಳಿಯಲ್ಲಿ ಬಂದು ಅವರ ವಾಕ್ಯ ಏನಿರ್ತದೋ ಅದನ್ನು ಬಾಯಿ ತೆಗೆದು ಕೇಳಿದ್ರೆ ಸಾಕು. ಒಂದು ಮಗು ಯಾವ ರೀತಿಯಲ್ಲಿ ಡೈನಿಂಗ್ ಟೇಬಲ್ ಹತ್ರ ಕುಳಿತುಕೊಂಡು ಅದನ್ನ ಬಡಿದು ಮಮ್ಮಿ ನನಗೆ ಹಸಿವಾಗ್ತದೆ ಊಟ ಕೊಡು ಎಂಬುದಾಗಿ ಹೇಳಿದ ತಕ್ಷಣವೇ ಮಮ್ಮಿ ತಂದು ಕೊಡ್ತಾರೋ ಅದೇ ರೀತಿ ನೀವು ಅವರ ವಾಕ್ಯ ಹಿಡಿದು ಕೇಳಿಕೊಳ್ಳುವಾಗ ತಕ್ಷಣವೇ ಪಾರಲೋಕದಿಂದ ನಿಮಗೆ ಆಹಾರ ನಿಮಗೆ ಪರವಾಗ್ತದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. Hebrews 4:16. Let us therefore come kneeling down, crying to the throne of grace. ಆದುದರಿಂದ ನಾವು ಕಣ್ಣೀರಿನಿಂದ ಹೋಗಿ How? ಕಣ್ಣೀರಿಂದ ಹೋಗ್ಬೇಕು. What is Kanira the Wagi? It is there like this? No, what is there? ಕರುಣೆ. Read that. ಆದುದರಿಂದ ನಾವು ಕರುಣೆ ಕಣ್ಣೀರಲ್ಲ, ಕರುಣೆಯನ್ನ ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. ಧೈರ್ಯದಿಂದ. How do you come? ನೀವು ಯಾವ ರೀತಿ ಬರ್ತಾ ಇದ್ದೀರಿ? How do you come? ನೀವು ಯಾವ ರೀತಿ ಅಲ್ಲಿ ಧೈರ್ಯದಿಂದ ಎಂಬುದಾಗಿದೆ. ನೀವು ಯಾವ ರೀತಿ ಬರ್ತಾ ಇದ್ದೀರಿ ದೇವರ ಬಳಿಗೆ? ಯಾವ ರೀತಿ ಬರ್ತಾ ಇದ್ದೀರಿ? Is Jesus saying when you come to the Father, come that way or come boldly? ಈಗ ಅಲ್ಲಿ ದೇವರ ಯೇಸುಮೆ ಯಾವ ರೀತಿ ಹೇಳ್ತಾ ಇದ್ದಾರ? ದೇವರ ಮುಂದೆ ನೀವು ಬರುವಾಗ ಧೈರ್ಯದಿಂದ ಬರಬೇಕೆಂಬುದಾಗಿ ಹೇಳ್ತಾ ಇದ್ದಾರ, ಅಥವಾ ಇವರ ರೀತಿಯಲ್ಲಿ ಈಗ ತೋರಿಸಿದ್ರ ಆ ರೀತಿಯಲ್ಲಿ ಅಳುತ್ತಾ ಬರಬೇಕೆಂಬುದಾಗಿ ಹೇಳ್ತಾ ಇದ್ದಾರ? What ತೋರಿಸಿಲಿ? ಕನ್ನಡ ನೋ ಕ್ರೈಮ್ ತೋರಿಸಿಲಿ. Kannada people not crying? Only English people crying? ಇಲ್ಲಿ ಯಾರು ಕಣ್ಣೀರಿಡಲ್ಲ ಅಲ್ಲ, ಧೈರ್ಯದಿಂದ ಬರ್ತಾರ. ಹೌದಾ? Hallelujah. Hallelujah. Hallelujah.